ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಡಿ ಲಾಗ್ಸ್. ವೀಕ್ಷಕರೇ, ನಾವು ಇವತ್ತು ಮಾಡ ಜಾತ್ರೆಗೆ ಹೋಗ್ತಿದ್ದೇವೆ. ನೋಡಿ, ಇದು ಅಲ್ಲಿಯ ಮಹಾದ್ವಾರ. ಈಗ ನಾವು ಒಳಗಡೆ ಬಂದೇವೆ. ನೋಡಿ, ಫುಲ್ಲು ರಶ್ಶಿ, ಒಂದು ಚೂರು ಕಾಲಾಗಲಿಕ್ಕೆ ಜಾಗ ಇಲ್ಲ. ನೋಡಿ, ಸಂತೆ ಅಲ್ಲಿ ನೋಡಿದರೆ ಸಂತೆ, ಇಲ್ಲಿ ನೋಡಿ ಸಂತೆ, ಎಲ್ಲ ಒಂದು ಚೂರು ಜಾಗ ಇಲ್ಲ. ಇದೆಷ್ಟೋ ದೊಡ್ಡ ಜಾಗ, ಆ ಜಾಗದಲ್ಲಿ ಜಾತ್ರೆ ಆಗೋದು. ನೋಡಿ, ಇದು ಅಣ್ಣನ ಮಾಡದ ಹತ್ರ ನಾವು ಇವಾಗ ಬಂದೆವು. ಇಲ್ಲಿ ನೋಡಿ, ಇಲ್ಲಿ ಕೂಡ ರಶ್ಶಿ. ನೋಡಿ, ಇದು ಕೆರೆಗೆಲ್ಲ ಯಾವ ಥರ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದು ತಮ್ಮನ ಮಾಡ. ಈಗ ತಮ್ಮನ ಮಾಡದ ಎದುರು ಕಡೆ ಇದ್ದೇವೆ. ನೋಡಿ, ಅಲ್ಲಿ ಕಾಣ್ತುಂಟಲ್ಲದಲ್ಲಿಗೆ ಬಂಡಿ ಉಂಟು. ನೋಡಿ, ನಮ್ಮ ಮನೆಯವರೆಲ್ಲ ಬುಳ್ಳಿ ಎಲ್ಲ ತೆಕ್ಕೊಂಡು ಬಂದೆವು. ನೋಡಿ, ಅಲ್ಲಿ ಕಟ್ಟೆಯಲ್ಲಿ ಸಮೇತ ಕೊಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಕಾಣ್ತದ್ದು ಬಂಡಿ. ಆ ಬಂಡಿಯನ್ನು ಇವತ್ತು ಏಳಲಿಕ್ಕೆ ಇದೇ ಬಂಡಿಯನ್ನು ಇವತ್ತು ಏಳಲಿಕ್ಕೆ. ಆದ ನಂತರ ನಾವು ಸಂತೆ ತಿರುಗಾಡಲಿಕ್ಕೆ ಅಂತೇಳಿ ಹೋದೆವು. ನೋಡಿ, ಇಲ್ಲಿ ಬಳೆ ಮತ್ತು ಕಿವಿದು ಯಾವ ಥರದ ಡಿಸೈನ್ ಬೇಕಾದ ಸಹ ಇಲ್ಲಿ ಉಂಟು. ನೋಡಿ, ನಾವೆಲ್ಲ ಸುತ್ತಾಡ್ತಾನೆ ಇದ್ದೇವೆ. ನಮ್ಮ ಚಿಂಪಿಯವರಿಗೆ ಏನೋ ಬೇಕು ಅಂತ ಇಲ್ಲಿ ಕಾಣ್ತಾ ಉಂಟು. ಇದು ಸೋಲಾರ್ ಲೈಟ್ 300 ರೂಪಾಯಿ ಅಂತೆ. ಒಳ್ಳೆಯದುಂಟು, ಅದು ರೇಟ್ ಜಾಸ್ತಿ ಇತ್ತು. ನೋಡಿ, ಎಲ್ಲ ಸೋಲಾರ್ದು ಫ್ಯಾನ್ ಮತ್ತು ಲೈಟ್. ಇದು ಮಿಲವ್ ಕತ್ತಿ ಅಂತ ಹೇಳ್ತಾರೆ. ಇದನ್ನು ನಾವು ಒಂದು ಕತ್ತಿ ತೆಕ್ಕೊಂಡಿದ್ದೇವೆ. ನೋಡಿ, ಈಗ ತೆಕ್ಕೊಂಡದಷ್ಟೇ. ಮತ್ತು ಮಕ್ಕಳದ್ದು ಆಟ ಸಾಮಾನು. ನಮ್ಮ ಮಹಾನ್ ಬರಲಿಲ್ಲ, ಹಾಗಾಗಿ ನಮ್ಮದೊಂದು ಆಟ ಸಾಮಾನು ಇಲ್ಲಿ ಬಾಕಿ ಇತ್ತು. ಈಗ ಚಿಂಪಿಯು ನಾವೊಂದು ಫ್ಯಾನ್ ಹಿಡ್ಕೊಂಡು ನೋಡ್ತಾ ಇದ್ದಾಳೆ. ಇದಕ್ಕೆ ಫ್ಯಾನಿಗೆ 250 ರೂಪಾಯಿ ಚಾರ್ಜರ್. ಇದು ಫ್ಯಾನ್ ನಾವು ತೆಗೊಳ್ಬೇಕು ಅಂತ ಎನಿಸ್ತೀವಿ, ರೇಟ್ ಜಾಸ್ತಿ ಆಯಿತು, ಬಿಟ್ಟೆವು. ನೋಡಿ, ಇಲ್ಲಿ ಬಂಡಿ ಬರುವುದು. ನೋಡಿ, ಪುಗ್ಗಿಯವ ಬರ್ತಾ ಇದ್ದಾನೆ. ನೋಡಿ, ಇಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಪುರ್ಸೋತಿಲ್ಲ, ಆ ಥರ ರಶ್ ಉಂಟು. ಜ್ಯೂಸು ಮಾಡುವವರಿಗೆ ಪುರ್ಸೋತಿಲ್ಲ. ನೋಡಿ, ನಂತರ ನಾವು ಇಲ್ಲಿ ತೊಟ್ಟಿಲ ಹತ್ರ ಬಂದೆವು. ಇಲ್ಲಿ ಕೂಡ ಕಾಲು ಹಾಕಲಿಕ್ಕಾಗಿಲ್ಲ, ಫುಲ್ ರಶ್. ನೋಡಿ, ದೋಣಿ, ತೊಟ್ಟಿಲು ಮತ್ತು ಮಕ್ಕಳ ಗೊಂಬೆ ಎಲ್ಲ ಫುಲ್ಲು ರಶ್. ನೋಡಿ, ಇದು ಮಕ್ಕಳನ್ನು ಕುತರಿಸುವಂಥ ಆಟ ಸಾಮಾನೆಲ್ಲ ಆಟ ಆಡುವಂಥದ್ದು. ನಮ್ಮ ಮಹಾನ್ ಬರ್ತಿದ್ದರೆ ಇದರಲ್ಲಿ ಕೂತ್ಕೊಳ್ಬೋದಿತ್ತು. ನೋಡಿ, ಓಕೆ ವೀಕ್ಷಕರೇ, ಎಲ್ಲ ನೋಡಿದ್ರಲ್ಲ. ನಮ್ಮ ಈ ಲಾಗ್ ಎಂಡ್ ಮಾಡ್ತೇನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ.